ಗಡಿಗೆರೆ ಇಲ್ಲದ ವರದಿಗಾರರು RWB 225ರ 180 ದೇಶಗಳ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದು, ಭಾರತವು ನಿಕೃಷ್ಟ 151ನೇ ಸ್ಥಾನದಲ್ಲಿದೆ. ಅತಿ ಕೆಳಗಿನ 155ನೇ ಸ್ಥಾನದಲ್ಲಿ ಇದ್ದರೂ ಭಾರತಕ್ಕೆ ಒಂದು ಹೆಮ್ಮೆ ಇದೆ. 2024ರ ಪ್ರಪಂಚ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು 159ನೇ ಸ್ಥಾನದಲ್ಲಿತ್ತು. ಅದು ಸ್ವಲ್ಪ ಸುಧಾರಿಸಿದೆ. RWB ರಿಪೋರ್ಟ್ ವಿದೌಟ್ ಬಾರ್ಡರ್ಸ್ 2002ರಿಂದ ಈ ಸೂಚ್ಯಂಕಗಳನ್ನು ನೀಡುತ್ತಿದ್ದು, ಕಳೆದ ದಶಕದಲ್ಲಿ ಭಾರತದ ಸ್ಥಾನಮಾನ ಇಳಿವಣಿಗೆಯನ್ನು ಕಂಡಿದೆ. ರಾಜಕೀಯ, ಆರ್ಥಿಕ, ಜನಪ್ರತಿನಿಧಿ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿ, ಭದ್ರತೆ ಇವೆಲ್ಲದರ ಮೇಲೆ ಪ್ರತಿ ಸೂಚ್ಯಂಕಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಪ್ರಪಂಚದೆಲ್ಲೆಡೆ ಪತ್ರಿಕಾ ರಂಗವು ಹಣಕಾಸಿನ ಒತ್ತಡಕ್ಕೆ ಸಿಲುಕಿದೆ ಎಂದು ಸೂಚ್ಯಂಕದ ವರದಿ ಹೇಳಿದೆ. ನಾರ್ವೆ, ಎಸ್ಟೋನಿಯಾ, ನೆದರ್ಲ್ಯಾಂಡ್ಸ್ಗಳು ಮೊದಲ 3 ಸ್ಥಾನಗಳಲ್ಲಿ ಇದೆ. ಭಾರತದ ನೆರೆಹೊರೆಯಲ್ಲಿ ನೇಪಾಳ 90, ಮಾಲ್ಡೀವ್ಸ್ 104, ಶ್ರೀಲಂಕಾ 139, ಬಾಂಗ್ಲಾದೇಶ 149, ಭೂತಾನ್ 152, ಪಾಕಿಸ್ತಾನ 158, ಮಯನ್ಮಾರ್ 169, ಅಫ್ಘಾನಿಸ್ತಾನ 175ನೇ ಸ್ಥಾನಗಳಲ್ಲಿ ಇದೆ. ಚೀನಾ ಕೂಡ ಭಾರತಕ್ಕಿಂತ ಕೆಳಗಿರುವುದಾಗಿ ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪ್ಯಾರಿಸ್. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.